ಮಂಕಾಳಿ ಬಲಿಬಲ್ಲ, ನಾರಾಯಣ ಸ್ವಾಮಿಗೂ ಬಲಿಬಲ್ಲ, ಮೂಡಾಯಿ ಗಟ್ಟಡ್ದು ಬಲಿಬಲ್ಲ, ಪಡ್ಡಾಯಿ ದೇವರಿಗೂ ಬಲಿಬಲ್ಲ, ಮೂಡಣ ದೇವರಿಗೂ ಬಲಿಬಲ್ಲ, ಮಂಜಣ ದೇವರಿಗೂ ಬಲಿಬಲ್ಲ, ಬಲಿಯಂದ್ರ ದೇವರಿಗೂ ಬಲಿಬಲ್ಲ, ಪಾದ ಕಾಣಿಕೆ ದೆತ್ತೊಲ್ಲ, ಪಡ್ಡಾಯಿ ಬಾಕಿಲಿಡು ಬಲಿಬಲ್ಲ, ಮೂಡಾಯಿ ಬಾಕಿಲಿಡು ಬಲಿಬಲ್ಲ, ಉಪ್ಪು ಮುಂಚಿ ದೆತ್ತೊಲ್ಲ, ಪಿತ್ತಿಲು ಕಂಜಿಗೂ ತೊಟ್ಟಿಲ ಬಾಲೆಗೂ ಬರ್ಪಿ ಮಾರಿನ ಕಳೆಯೊಳ್ಳ, ಹಾದಿ ಬೀದಿ ಕಲೆಯೊಳ್ಳ, ಊರ ಮಾರಿ ಕಲೆಯೊಳ್ಳ, ಬಲ ಬಲ ಮಂಕಳಿ ಬಲಿಬಲ್ಲ. ಬಾಬಾ ಮಂಕಾಳಿಯ ಬಲಿ ತೆಗೆದುಕೊಂಡು ಬಾ, ನಾರಾಯಣ ಸ್ವಾಮಿ ದೇವರಿಗೆ ಬಲಿ ತೆಗೆದುಕೊಂಡು ಬಾ, ಪೂರ್ವದ ಘಟ್ಟದಿಂದ ಬಲಿ ತೆಗೆದುಕೊಂಡು ಬಾ, ಪಶ್ಚಿಮ ದೇವರಿಗೆ ಬಲಿ ತೆಗೆದುಕೊಂಡು ಬಾ, ಮಂಜುನಾಥ ದೇವರಿಗೆ ಬಲಿ ತೆಗೆದುಕೊಂಡು ಬಾ, ಬಲಿಯೇಂದ್ರ ದೇವರಿಗೆ ಬಲಿ ತೆಗೆದುಕೊಂಡು ಬಾ, ಪಾದ ಕಾಣಿಕೆ ತೆಗೆದುಕೋ, ಪೂರ್ವ ಬಾಗಿಲಿನಲ್ಲಿ ಬಲಿ ತೆಗೆದುಕೊಂಡು ಬಾ, ಪಶ್ಚಿಮ ಬಾಗಿಲಿನಲ್ಲಿ ಬಲಿ ತೆಗೆದುಕೊಂಡು ಬಾ, ಉಪ್ಪು ಮೆಣಸು ತೆಗೆದುಕೋ, ಹಿತ್ತಿಲಿನ ಕರುವಿಗೆ ತೊಟ್ಟಿಲಿನ ಮಗುವಿಗೆ ಬರುವಂಥ ಮಾರಿಯನ್ನು ಕಳೆದುಕೊಳ್ಳಲು ತೆಗೆದುಕೊಂಡು ಹೋಗು, ಹಾದಿ ಬೀದಿ ಮಾರಿಯನ್ನು ತೆಗೆದುಕೊಂಡು ಹೋಗು ಮಾಂಕಾಳಿಯೇ, ಬಾಬಾ ಮಾಂಕಾಳಿ ಬಲಿ ತೆಗೆದುಕೊಂಡು ಬಾ ಎಂದು ಹಾಡುತ್ತಾ ಮಾಂಕಾಳಿ ಕುಣಿತವನ್ನು ಪ್ರದರ್ಶನ ಮಾಡ್ತಾರೆ. ಮಾಂಕಾಳಿ ಕುಣಿತದಲ್ಲಿ ಇಬ್ಬರು ಇರ್ತಾರೆ. ಒಬ್ಬಾತ ಒಂದು ಮಾಂಕಾಳಿ ಮುಗವನ್ನು ಹೊತ್ಕೊಂಡಿರ್ತಾನೆ. ಒಂದು ದೊಡ್ಡ ಅಡಿಕೆಯ ಹಾಳೆಯನ್ನು ಕತ್ತರಿಸಿ ಅದಕ್ಕೆ ಹಳದಿ ಬಣ್ಣವನ್ನು ಬಳಿದು ದೊಡ್ಡ ಮೀಸೆ ಕಣ್ಣನ್ನು ಮಾಡ್ತಾರೆ. ಆಮೇಲೆ ಬಿಳಿಯಾದ ಹಲ್ಲುಗಳನ್ನು ರೇಖಿಸ್ತಾರೆ. ಉದ್ದವಾದಂಥ ನಾಲಿಗೆಯನ್ನು ಕೆಂಪು ಬಣ್ಣದಲ್ಲಿ ಬಳಿತಾರೆ. ಇದನ್ನು ಹಿಡಿದುಕೊಂಡು ಒಬ್ಬಾತ ಬರ್ತಾನೆ. ಆತ ಕೆಂಪು ಸೀರೆಯನ್ನು ಅಡ್ಡಕ್ಕೆ ನೆರಿ ಹಾಕಿ ಹುಟ್ಟಿರ್ತಾನೆ. ಹಿಂಭಾಗಕ್ಕೆ ಬಿಳಿ ಬಟ್ಟೆಯನ್ನು ಇಳಿಸಿ ಬಿಟ್ಟಿರ್ತಾನೆ. ಆತನ ಜೊತೆಗೆ ಇನ್ನೊಬ್ಬಾತ ತೆಂಬರೆಯನ್ನು ಹಿಡಿದುಕೊಂಡು ಬರ್ತಾನೆ. ಹಾಡನ್ನು ಹೇಳಿಕೊಂಡು ಇವರಿಬ್ಬರು ಕುಣಿತಾರೆ. ಈ ಮಾಂಕಾಳಿ ಕುಣಿತಕ್ಕೆ ಸಂಬಂಧಿಸಿದ ಹಾಡನ್ನು ಹೇಳ್ತಾರೆ. ಈ ಹಾಡಿನಲ್ಲಿ ಅನೇಕ ಪಾಠಭೇದಗಳಿವೆ. ಬೇರೆ ಬೇರೆ ರೀತಿಯ ಹಾಡುಗಳನ್ನು ಜೋಡಿಸ್ತಾರೆ. ಒಂದೇ ರೀತಿಯಾಗಿ ಎಲ್ಲ ಕಡೆ ಇರುವುದಿಲ್ಲ. ಆದರೂ ಬಲಿ ತೆಗೆದುಕೊಂಡು ಬಾ ಅನ್ನೋದು ಬಹಳ ಮುಖ್ಯವಾದ್ದು. ಮಾಂಕಾಳಿ ಬಲಿಯೇಂದ್ರನ ನಂತರ ಬಲಿಯನ್ನು ತೆಗೆದುಕೊಂಡು ಬರ್ತಾಳೆ. ಆಕೆ ಬಲಿಯೇಂದ್ರನನ್ನು ತಿಳಿದಿದ್ದಾಳೆ, ನೋಡಿದ್ದಾಳೆ ಎಂಬಂಥ ಅರ್ಥದ ಹಾಡುಗಳನ್ನು ಹಾಡ್ತಾರೆ. ಈಕೆ ಮಾರಿ ಕಳೆಯಲು ಬರ್ತಾಳೆ. ಊರಿಗೆ ಬಂದಂತಹ ಮನೆಗೆ ಬಂದಂತಹ ರೋಗ ರುಜಿನಗಳನ್ನು ನಾಶ ಮಾಡಲಿಕ್ಕೆ ಮಾಂಕಾಳಿ ಬರ್ತಾಳೆ. ಬಂದಾಗ ಮಾಂಕಾಳಿಗೆ ಉಪ್ಪು ಮೆಣಸು ಬೆಳ್ಳುಳ್ಳಿ ಇವನ್ನೆಲ್ಲ ದಾನವಾಗಿ ಕೊಡ್ತಾರೆ. ಮಸಿಯನ್ನು ಕೂಡ ಕೊಡುವಂಥ ಸಂಪ್ರದಾಯ ಇದೆ. ಇದು ಕೆಂಡವನ್ನು ಕೊಡುವುದಕ್ಕೆ ಪ್ರತೀಕ ಅಂತ ಇರುವತ್ತೂರು ಗೋವಿಂದ ಭಂಡಾರಿಯವರು ಹೇಳಿದ್ದಾರೆ. ಈ ವಿಡಿಯೋವನ್ನು ಕೂಡ ಅವರು ಒದಗಿಸಿಕೊಟ್ಟಿದ್ದಾರೆ ನಮಗಾಗಿ. ಇದನ್ನು ಸಾಮಾನ್ಯವಾಗಿ ನಲಿಕೆ ಜನಾಂಗದವರು ಮಾಡ್ತಾರೆ. ಪಾಣರು, ಉಡುಪಿ, ಕಾರ್ಕಳ ಕಡೆಯಲ್ಲಿ ಈ ಕುಣಿತ ಪ್ರಚಲಿತವಿದೆ. ಪಾಣರು ಇದನ್ನು ಕುಣಿತಾರೆ. ಈ ವಿಡಿಯೋದಲ್ಲಿ ಸಂಜೀವ ನಲಿಕೆ ಮತ್ತು ಇನ್ನೊಬ್ಬರು ಅವರ ಸಂಗತಿ ಇದರಲ್ಲಿ ಅವರ ಜೊತೆಗೆ ಇನ್ನೊಬ್ಬರು ಈ ನೃತ್ಯವನ್ನು ಪ್ರದರ್ಶನ ಮಾಡಿದ್ದಾರೆ. ಆಟಿಕಳಂಜ, ಕಾವೇರಿ ಪುರುಷ, ಕರಂಗೋಲು, ಕಂಗೀಲು, ಮಾರಿನಲಿಕೆ, ಜೋಗಿ ಕುಣಿತದ ಹಾಗೆ ಇದು ಕೂಡ ಒಂದು ಅಪರೂಪದ ತುಳು ಕುಣಿತ. ಇಂದಿನ ದಿವಸಗಳಲ್ಲಿ ಇಂತಹ ತುಳು ಜನಪದ ಕುಣಿತಗಳೆಲ್ಲ ದೂರವಾಗ್ತಾ ಇವೆ. ಇವುಗಳನ್ನಂಥ ಉಳಿಸಿ ಬೆಳೆಸುವಂತಹ ಅಗತ್ಯ ನಮಗಿದೆ. ಅನೇಕ ಕುಣಿತಗಳು ಈಗ ಮಾಯವಾಗಿದೆ. ಕಾವೇರಿ ಪುರುಷನ್ನೆಲ್ಲ ನಾವು ನೋಡಲಿಕ್ಕೆ ಇಲ್ಲ. ಉಡುಪಿ, ಕಾರ್ಕಳ ಕಡೆಯಲ್ಲಿ ಈಗ ಕೂಡ ಮಾಂಕಾಳಿ ಕುಣಿತ ಇಲ್ಲೊಂದು ಕಡೆ ಬರುವುದಿದೆ. ಅದನ್ನು ಗೋವಿಂದ ಭಂಡಾರಿಯವರು ದಾಖಲು ಮಾಡಿ ರೆಕಾರ್ಡ್ ಮಾಡಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ಉಳಿಸಿ ಬೆಳೆಸುವ ಅಗತ್ಯ ನಮಗಿದೆ. ಈ ಕುಣಿತವನ್ನು ಬಲಿಪಾಡ್ಯಮಿಯಿಂದ ಆರಂಭಿಸಿ ಬಲಿಪಾಡ್ಯಮಿಯ ಮರದಿವಸ
ಬಲಿಯಂದ್ರ ಪೂಜೆಯ ಮರುದಿವಸದಿಂದ ಆರಂಭಿಸಿ ತುಳಸಿ ಪೂಜೆ ತನಕ ಮನೆ ಮನೆಗೆ ಬಂದು ಹಗಲಿನ ಹೊತ್ತಿನಲ್ಲಿ ಪ್ರದರ್ಶನ ಮಾಡ್ತಾರೆ. ಆರಂಭದಲ್ಲಿ ಬೀಡಿನ ಮುಖ್ಯಸ್ಥರ ಮನೆಗೆ ಬಂದು ಮಾಡ್ತಾರೆ. ನಂತರ ಬೇರೆ ಬೇರೆ ಮನೆಗಳಿಗೆ ಹೋಗ್ತಾರೆ. ದೇವಸ್ಥಾನದ ಎದುರುಗಡೆ ಕುಣಿತು ಕೂಡ ಆರಂಭ ಮಾಡುವಂಥ ದೇವಸ್ಥಾನದ ಎದುರಿನಿಂದ ಆರಂಭ ಮಾಡುವ ಸಂಪ್ರದಾಯ ಕೂಡ ಇದೆ. ಇಂತಹ ಅಪರೂಪದ ಅನೇಕ ತುಳು ಕುಣಿತಗಳು ಈಗಾಗಲೇ ಜನರಿಂದ ದೂರವಾಗಿವೆ. ಇವುಗಳನ್ನೆಲ್ಲ ಮುಂದಿನ ಜನಾಂಗ ಬಹುಶಃ ವಿಡಿಯೋದಲ್ಲಿ ಮಾತ್ರ ನೋಡಬೇಕಾಗ್ಬೋದು. ಆದ್ದರಿಂದ ಈಗ ಇರುವುದನ್ನು ನಾವು ಉಳಿಸಿ ಬೆಳೆಸಬೇಕಾಗಿದೆ. ಇವುಗಳಿಗೆ ಇಂತಹದ್ದಕ್ಕೆ ನಾವು ಬೆಂಬಲವನ್ನು ಕೊಡಬೇಕಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ, ಹಂಚಿ, ಸಬ್ಸ್ಕ್ರೈಬ್ ಮಾಡಿ, ನಮಗೆ ಬೆಂಬಲವನ್ನು ಕೊಡಿ. ಮುಂದೆ ಕೂಡ ನನಗೆ ತಿಳಿದಿರುವಂಥ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ನಾನು ಮತ್ತೆ ಬರ್ತೇನೆ. ನಮಸ್ಕಾರ.